ಉಡುಪಿಯಲ್ಲಿ ಸಿಎಂ ಹಾಗೂ ದೇವೇಗೌಡರು ರೆಸಾರ್ಟ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಸಿಎಂಗೆ ಮಂಡ್ಯದೇ ಚಿಂತೆ ಕಾಡುತ್ತಿದೆ. ಮಂಡ್ಯದ ವಿಚಾರವಾಗಿ ಏನೋ ಮಾಧ್ಯಮ ಮಂದಿಯ ವಿರುದ್ಧ ಕಿಡಿಕಾರುತ್ತಿರುವ ಸಿಎಂ ಪೊಲೀಸರನ್ನ ಛೂ ಬಿಟ್ಟಿದ್ದಾರೆ. ಪತ್ರಕರ್ತರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಉಡುಪಿಯ ಸಾಯಿರಾಧಾ ಹೆಲ್ತ್ ರೆಸಾರ್ಟ್ನಲ್ಲೇ ಅಪ್ಪ ಮಗ ಪಂಚಕರ್ಮ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮೊದಲಿನಿಂದಲೂ ಮಾಧ್ಯಮದವರನ್ನ ದೂರ ಮಾಡಿರುವ ಸಿಎಂ ಮಾಧ್ಯಮಕ್ಕೆ ನಿರ್ಬಂಧ ಹೇರುವ ಜೊತೆಗೆ ಯಾವುದೇ ಮಾಹಿತಿ ಹೊರ ಹೋಗದಂತೆ ಜಾಗೃತಿ ವಹಿಸಿದ್ದಾರೆ. ಇಷ್ಟಾದರೂ ಸಿಎಂ ಕುಮಾರಸ್ವಾಮಿ ಪಡೆಯುತ್ತಿರುವ ಚಿಕಿತ್ಸೆ ಹಾಗೂ ಬೀಚ್ನಲ್ಲಿ ಸಚಿವರ ಮೋಜುಮಸ್ತಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ್ದು ಸಿಎಂಗೆ ಕೆಂಡ ಮಂಡಲವಾಗಿಸಿದೆ. ಇದಕ್ಕಾಗಿ ರೆಸಾರ್ಟ್ ಸುತ್ತ ಹಸಿರು ಪರದೆ ಅಳವಡಿಸುವ ಜೊತೆಗೆ ಕಾಕಿ ಸರ್ಪ ಕಾವಲು ಹಾಕಿದ್ದಾರೆ. ಈ ಮೂಲಕ ಒಂದಿಂಚು ಮಾಹಿತಿ ಸಿಗದ ಹಾಗೆ ಸಿಎಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಾತ್ರವಲ್ಲದೆ ಪತ್ರಕರ್ತರು ಸುದ್ದಿ ಕಳುಹಿಸುತ್ತಿದ್ದ ಖಾಸಗಿ ಮನೆಗೆ ನುಗ್ಗಿದ ಪೊಲೀಸರು ಮನೆ ಮಂದಿಯನ್ನ ಹೆದರಿಸಿದ್ದಾರೆ. ಈ ಮೂಲಕ ಮಾಧ್ಯಮದ ಮೇಲಿನ ಸಿಟ್ಟನ್ನ ಮುಂದುವರಿಸಿರುವ ಸಿಎಂ ಪೊಲೀಸರನ್ನ ಛೂ ಬಿಟ್ಟಿದ್ದಾರೆ. ಸನ್ನಿವೇಶ ಸೆರೆ ಹಿಡಿಯುತ್ತಿದ್ದ ವಾಹಿನಿಗಳ ಪತ್ರಕರ್ತನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪೊಲೀಸರು ಮೈಗೆ ಕೈ ಹಾಕುವ ಮೂಲಕ ಪತ್ರಕರ್ತರ ಮೇಲೆ ತಮ್ಮ ದರ್ಪ ತೋರಿದ್ದಾರೆ. ಮೈಗೆ ಕೈ ಹಾಕುತ್ತೆ ಮತ್ತೆ ಇನ್ನೇನು ಹೇಳ್ತೇವೆ ನಿಮಗೆ ಮೈಗೆ ಕೈ ಹೇಳ್ತಾ ಇದ್ದೀರಿ ಮತ್ತೆ ಕೇಳ್ತಾ ಇದ್ದೀರಿ ಮೈಗೆ ಯಾಕೆ ಕೈ ಹಾಕ್ತೀರಾ ಅದೇ ಮೈಗೆ ಕೈ ಹಾಕುವ ಅಧಿಕಾರಿ ಅಂತ ಯಾಕೆ ನಿಮ್ಗೆ ನಿಮ್ಗೆ ಸರ್ ಮನೆಗೆ ಏನು ತಿಳಿಸ್ತೀರಾ? ಸಿಎಂ ಪಡೆಯುತ್ತಿರುವ ಪಂಚಕರ್ಮ ಚಿಕಿತ್ಸೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೆನ್ನು ನೋವು, ಮಂಡಿ ನೋವು ನಿವಾರಣೆಗೆ ಚಿಕಿತ್ಸೆ ನಡೆದಿದೆ. ಆದರೆ ಚಿಕಿತ್ಸೆಯ ನಡುವೆಯೂ ಸಿಎಂಗೆ ಮಗನದೇ ಚಿಂತೆ ಕಾಡ್ತಿದೆ. ಮಂಡ್ಯ ಕ್ಷೇತ್ರದಲ್ಲಿ ಏನಾಗುತ್ತೆ ಎಂಬುದೇ ಸಿಎಂಗೆ ತಲೆನೋವಾಗಿದೆ. ಅದಕ್ಕಾಗಿ ಮಂಡ್ಯ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರನ್ನ ರಾತ್ರೋರಾತ್ರಿ ಉಡುಪಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಮಂಡ್ಯದ ವಿಚಾರವಾಗಿ ಬರುತ್ತಿರುವ ಸಮೀಕ್ಷೆಗಳ ವಿಚಾರವಾಗಿಯೂ ಹಾಗೂ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇತ್ತ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಅವರು ಜೆಡಿಎಸ್ ಮತಗಳೆಲ್ಲ ಬಿಜೆಪಿಗೆ ಹಾಕಲಾಗಿದೆ ಎಂಬ ಹೇಳಿಕೆ ಕೂಡ ಸಿಎಂಗೆ ಟೆನ್ಷನ್ ಡಬಲ್ ಹಾಕಲು ಕಾರಣವಾಗಿದೆ. ಒಟ್ಟಿನಲ್ಲಿ ಸಿಎಂ ಉಡುಪಿಯಲ್ಲಿ ಪಡೆಯುತ್ತಿರುವ ಚಿಕಿತ್ಸೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮಾಧ್ಯಮದ ಮೇಲಿನ ಸಿಟ್ಟು ಇನ್ನೂ ಮುಂದುವರೆದಿದೆ. ಅದಕ್ಕಾಗಿ ಪೊಲೀಸರನ್ನ ಛೂ ಬಿಟ್ಟು ಅಧಿಕಾರ ದುರ್ಬಳಕೆ ಮಾಡುತ್ತಿದ್ದಾರೆ. ಸಿಎಂ ಕುಮಾರಸ್ವಾಮಿಯವರ ವರ್ತನೆ ಎಲ್ಲೆಡೆ ಆಕ್ರೋಶಕ್ಕೂ ಕಾರಣವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.